ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರಿನ ಅನಂತಾಡಿಯಲ್ಲಿ ಬಿಯರ್ ಟಿನ್ನಲ್ಲಿ ಸಿಲುಕಿಕೊಂಡ ನಾಗರ ಹಾವಿನ ರಕ್ಷಣೆಯನ್ನ ಉರಗ ಪ್ರೇಮಿಗಳ ಬಳಗವೊಂದು ಮಾಡಿದೆ. ಪುತ್ತೂರಿನ ಉರಗ ಪ್ರೇಮಿ ತೇಜಸ್ ಮತ್ತವರ ಬಳಗ ನಾಗರ ಹಾವಿನ ರಕ್ಷಣೆ ಮಾಡಿದವರು. ಇಲ್ಲಿನ ಅನಂತಾಡಿಯ ಕರಿಂಕ ನಿವಾಸಿ ವಸಂತಗೌಡ ಎಂಬುವರ ಮನೆಯಲ್ಲಿ ನಾಗರ ಹಾವೊಂದು ಬಿಯರ್ ಟಿನ್ನಲ್ಲಿ ಸಿಕ್ಕಿಕೊಂಡ ಸ್ಥಿತಿಯಲ್ಲಿ ಪತ್ತೆಯಾಗಿದ್ದು ಹೊರಬರಲಾಗದೆ ಒದ್ದಾಟ ನಡೆಸಿತು. ಈ ಬಗ್ಗೆ ಮನೆ ಮಾಲಕ ವಸಂತಗೌಡ ಅವರು ಉರಗ ಪ್ರೇಮಿ ತೇಜಸ್ ಅವರಿಗೆ ಮಾಹಿತಿಯನ್ನ ನೀಡಿದ್ದಾರೆ. ಮಾಹಿತಿ ತಿಳಿದು ಸ್ಥಳಕ್ಕೆ ಆಗಮಿಸಿದ ಅವರು ಬೇರ್ ಟಿನ್ನಲ್ಲಿದ್ದ ನಾಗರ ಹಾವಿನ ತಲೆಯನ್ನ ಸೇಫ್ ಆಗಿ ಹೊರತೆಗೆದು ಬಳಿಕ ಕಾಡಿಗೆ ಬಿಟ್ಟಿದ್ದಾರೆ.